Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super Singer. ನಮ್ಮ ಟಿವಿ ಒಂದು ಪರಂಜನ ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲ್ನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡವನಾಗ್ಲಿಕ್ಕೆ ಚಿಕ್ಕವನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಆಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರಿತಲ್ಲದಾಗ್ಲಿಕ್ಕೆ ಮಾತಾಡಲಿಲ್ಲ. ನಮಸ್ಕಾರ and welcome to Sun Premium Refined Sunflower Oil Super Singer powered by Santosh 2-Star Boiled Rice, Bhadravati. ಮೊದಲನೇದಾಗಿ ಅವ್ರ ಕೈಯಲ್ಲಿ ಗಿಟಾರ್ ಇದ್ರೆ ಅವರು ಪ್ರಪಂಚವನ್ನೇ ಮರೀತಾರೆ. ಆ್ಯಂಡ್ ಸ್ಟೇಜ್ ಶೋನಲ್ಲಿ ಅವರಿದ್ರೆ ಅವರ ಗಿಟಾರ್ ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಹೆಮ್ಮೆಯ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಅದೇ ರೀತಿ ನಮ್ಮ ಜೊತೆ ಇರೋವಂಥವ್ರು ಅವರು 5 ಭಾಷೆಯಲ್ಲಿ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ 5 ಭಾಷೆ ಅಂತ. ಯಾಕೆ ಅಂತಂದರೆ ಒಂದು ಭಾಷೆಯಲ್ಲಿ ಸಾಧನೆ ಮಾಡುವಂಥದ್ದೇ ದೊಡ್ಡ ವಿಚಾರ. ಹಾಗಿರಬೇಕಾದ್ರೆ 5 ಭಾಷೆಯಲ್ಲಿ ಸಾಧನೆ ಮಾಡಿ, ಅದು ಕೂಡ ತುಳು ಸಿನಿಮಾ ರಂಗ ಅಂತ ಬಂದಾಗ ಇಲ್ಲಿ ತನಕ ಅವ್ರಿಗೆ ಲೆಕ್ಕ ಇಲ್ಲ, ಬಟ್ ನಾನು ಲೆಕ್ಕ ಮಾಡಿರೋದು ವಿಕಿಪೀಡಿಯಾದಲ್ಲಿ ನಿಯರ್ಲಿ 14 ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ಮ್ಯೂಸಿಕ್ ಡೈರೆಕ್ಟರ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ರು ಅವರು ಮಾತಾಡುವಾಗ ಅನಿಸುತ್ತೆ ಇವರೇನೋ ಒಂದು 10-15 ಸಿನಿಮಾ ಮಾಡಿರ್ಬೋದು ಅಂತ, ಬಟ್ ಅವರ ಸಾಧನೆ ನಿಮಗೆ ಡೆಫಿನೆಟ್ಲಿ ಗೊತ್ತಿದೆ. ಅವರು 1000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಬರೆದಿರೋವಂಥವ್ರು. ಅಯ್ಯೋ 1000 ಹಾಡೇ ಕೇಳಿರಲ್ಲ ನಾವು, ಅಂತಹ 1000 ಹಾಡುಗಳನ್ನು ಬರೆದಿದ್ದಾರೆ. ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬರು, ಅವರ ಜರ್ನಿ ಶುರು ಆಗಿರುವಂಥದ್ದು ಮಂಗಳೂರಿನಿಂದ, ಆದರೆ ಇವಾಗ ಮಂಗಳೂರಿನ ಹೆಸರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಟಿವಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ದಟ್ ಇಸ್ ನಾನ್ ಅದರ್ ದ್ಯಾನ್ ಕನ್ನಡ ಸಿನಿಮಾ ರಂಗದ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಇದು ಕೇವಲ ಕರಾವಳಿ ಕರ್ನಾಟಕಕ್ಕೆ ಸೀಮಿತವಾಗಿರುವಂತಹ ಒಂದು ಶೋ ಅಲ್ಲ. ಸೊ ಅದಕ್ಕೆ ಜಾಸ್ತಿ ನಾವು ಕನ್ನಡದಲ್ಲಿ ಮಾತಾಡ್ತಿರೋವಂಥದ್ದು. ಯಾಕೆ ಅಂತಂದರೆ ಇಡೀ ಕರ್ನಾಟಕದ ಮೂಲೆಯಿಂದ ಹಾಡುಗಾರರು ಬಂದಿದ್ದಾರೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋಂತಹ ಒಂದು ದೊಡ್ಡ ಉದ್ದೇಶವನ್ನು, ದೊಡ್ಡ ಕನಸನ್ನು, ದೊಡ್ಡ ಗುರಿಯನ್ನು ಇಟ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಒಬ್ಬರು ಕಿತ್ತೂರಿನ ಪುಂಡಲೀಕ. ಸೊ ಅವರ ಹೆಸರನ್ನು ಹೇಳಿದಾಗ ತುಂಬ ಜನ ಪುಂಡಲೀಕ ಅವರು ಅಂತ ಇವಾಗ ರೆಡಿ ಆಗಿದ್ದಾರೆ ಕೇಳೋದಕ್ಕೆ. ಯಾಕೆಂತಂದರೆ ಅವರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಸೊ ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಪುಂಡಲೀಕ ಫ್ರಮ್ ಕಿತ್ತೂರ್. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾನೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇ. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾನೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ.
ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತ ನಿನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ನಾಲಿ ಮಡಿ ಶಾಲಿ ಕಳಿಸಿದಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿಗಂತ. ಕೂಲಿ ನಾಲಿ ಮಡಿ ಶಾಲಿ ಕಳಿಸಿದಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿಗಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇದ್ದ, ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡ ಕುಂತಿದ್ದ, ಕನಸು ಕನಸಾಗೆ ಉಳಿತ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತ ಶರೀರಕ್ಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ, ಸೋತ ಶರೀರಕ್ಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಡ ತಾಯಿಗಾಕ್ಯಳಲ್ಲ, ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ, ಅದನ್ನು ಯಾರಿಗೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರತಾಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳು. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರತಾಳು, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳು. ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು, ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು. ಅವಮಾನ ನಮಗಂತ ತನ್ನ ಮನೆಯಿಲ್ದ ಹೊರಗ ಹಾಕ್ಯಾಳು, ನನ್ನ ಮಗನಿಗೆ ಹೇಳಿದರ ನೋವು ಜೀವಕ ಎಂದು ತಿಳಿದಾಳು, ತಾಯಿ ನಿನ್ನಿಂದ ದೂರಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ.
ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹರಳು. ಅಲ್ಲಿ ಇಲ್ಲಿತ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಅಲ್ಲಿ ಇಲ್ಲಿತ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರತಾಳು. ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾತನ ಬೇಡ್ಯಾಳು. ತಾಯಿ ಬೀದ್ಯಾಗ ಸತ್ತಾಳು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ವಾ ಪುಂಡಲಿಕ ಅವರೇ, ಖಂಡಿತ ನಿಮಗೆ ನೀವೇ ಸಾಟಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ರೆ ನಮಗಂತೂ ಗೊತ್ತಿಲ್ಲ. ಬಟ್ ನೀವು ಸೆಲೆಕ್ಟ್ ಮಾಡಿರುವಂಥ ಒಂದು ಹಾಡಿದೆ ಅಲ್ವಾ, ಏನು ಫೋಕ್ ರೌಂಡ್ ಅಂತ ನಾವು ಇಟ್ಟಿದ್ದೀವಿ, ಅದನ್ನು ಅದು ಪರಿಪೂರ್ಣತೆಯ ಉತ್ತುಂಗಕ್ಕೆ ಅದು ತೆಗೆದುಕೊಂಡು ಹೋಯಿತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿಯ ಬಗ್ಗೆ ನಾವು ಅದು ಹಾಡಾಗಿರ್ಬೋದು, ಅದು ಸಿನಿಮಾ ಆಗಿರ್ಬೋದು, ಕಥೆ ಆಗಿರ್ಬೋದು, ತಾಯಿಯ ಬಗ್ಗೆ ಏನೇ ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಯಾಕೆಂತಂದರೆ ಈ ಪ್ರಪಂಚದಲ್ಲಿ ಕೆಟ್ಟ ಮಗ ಇರ್ಬೋದು, ಕೆಟ್ಟ ಮಗಳಿರ್ಬೋದು, ಕೆಟ್ಟ ಸೊಸೆ ಇರ್ಬೋದು, ಕೆಟ್ಟ ಮಾವ ಇರ್ಬೋದು, ಕೆಟ್ಟ ಅತ್ತೆ ಇರ್ಬೋದು, ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತಹ ತಾಯಿಯನ್ನು ಹೊಗಳುವಂತಹ ಅತ್ಯದ್ಭುತವಾಗಿರುವಂತಹ ಲಿರಿಕ್ಸ್ ಇರುವಂಥ ಒಂದು ಹಾಡನ್ನು ನೀವು ಆಯ್ಕೆ ಮಾಡಿರುವಂಥದ್ದೇ ಒಂದು ದೊಡ್ಡ 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 ಥ್ಯಾಂಕ್ಸ್ ಹೇಳುವಂಥ ವಿಚಾರ. ಲೈಫಲ್ಲಿ ನೋಡಿ, ಈ ವಿಚಾರ ಬಂದಾಗ ಖಂಡಿತ ಯಾವುದು ಕೂಡ ಒಬ್ಬ ಹಾಡುಗಾರ ಅವನು ಮನಸ್ಸಿಂದ ಹಾಡಿದಾಗಷ್ಟೇ ಭಾವನೆಗಳು ಹೊರಗಡೆ ಬರೋದಕ್ಕೆ ಸಾಧ್ಯ. ಸೊ ಪುಂಡಲಿಕ ಅವರು ನಿಮ್ಮ ಕಣ್ಣಲ್ಲಿ ಬರ್ತಾ ಇರುವಂತಹ ಕಣ್ಣೀರನ್ನು ನೋಡಿದಾಗ ಗೊತ್ತಾಗುತ್ತೆ ನೀವು ಮನಸ್ಸಿಂದ ಹಾಡಿದ್ದೀರಾ, ಅದನ್ನು ಫೀಲ್ ಮಾಡ್ಕೊಂಡು ಹಾಡಿದ್ದೀರಾ ಅಂತ. ತಾಯಿ ಬಗ್ಗೆ ಒಂದು ಮಾತು ಹೇಳ್ಬೋದು, ಏನು ಅಂತಂದರೆ ನಾವು ಮನೆಗೆ ಹೋದಾಗ ಪ್ರತಿಯೊಂದು ವಿಚಾರದಲ್ಲೂ ತಾಯಿ ನಮಗೆ ಫೋರ್ಸ್ ಮಾಡ್ತಾರೆ. ಊಟದ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ನಿದ್ದೆ ವಿಚಾರ ಆಗಿರ್ಬೋದು, ಎಲ್ಲ ಒಳ್ಳೆಯ ಕೆಲಸಗಳನ್ನು ತಾಯಿ ಬಂದು 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 ಹೇಳಿದಾಗ ನಮಗೆ ಇರಿಟೇಟ್ ಆಗುತ್ತೆ, ಟಾರ್ಚರ್ ಆಗುತ್ತೆ. ನಾವು ಹೇಳ್ತೀವಿ ದೂರ ಹೋಗಮ್ಮ ಅಂತ. ಆದರೆ ಒಂದು ದಿನ ತಾಯಿ ನಮ್ಮಿಂದ ದೂರ ಆದಾಗ ನಮಗಾಗುವಂತಹ ನೋವು ಇದೆ ಅಲ್ವಾ. ನಾವು ಅಮ್ಮ ಅಂತ ಕರೆದಾಗ ಕೆಲವೊಂದ್ಸಲ ಗೊತ್ತಿಲ್ಲದೆ ತಾಯಿಲ್ದಿರೋರು ಮನೆಗೆ ಬಂದು ಅಮ್ಮ ಅಂತ ಕರೆದಾಗ ರಿಟರ್ನ್ ಬರೆದಿರೋವಂತಹ ವಾಯ್ಸ್ ಇರುತ್ತಲ್ವ, ಅದನ್ನು ನೆನೆಸ್ಕೊಂಡಾಗ ಆಗುವಂತಹ ನೋವು ಇರುತ್ತಲ್ವ, ಅದು ಯಾವತ್ತೂ ಕೂಡ ಅದಕ್ಕಿಂತ ದೊಡ್ಡ ನೋವು ಈ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರಿಗೂ ನಾನು ಹೇಳೋವಂಥದ್ದು ಒಂದೇ, ಆದರೆ ಇರೋ ಅಷ್ಟು ದಿನ ನಿಮ್ಮ ಜೊತೆ ಎಷ್ಟು ದಿನ ತಾಯಿ ಇರ್ತಾರೆ ಅಂತ ಗೊತ್ತಿಲ್ಲ, ಇರೋಷ್ಟು ದಿನ ತಾಯಿನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವ್ರಿಗೇನು ಕೊಡಬೇಡಿ, ಅವ್ರಿಗೆ ದುಡ್ಡು ಕೊಡಬೇಡಿ, ಸೀರೆ ಕೊಡಬೇಡಿ, ಏನು ಕೊಡಬೇಡಿ. ಅವ್ರನ್ನ ಪ್ರೀತಿಯಿಂದ 4 ಮಾತಾಡಿಸಿ, ಅದಷ್ಟೇ ತಾಯಿ ನಿಮ್ಮಿಂದ ಬಯಸುವಂಥದ್ದು. ಅದನ್ನು ಮಾಡಿದ್ರೆ ಜೀವನದಲ್ಲಿ ನೀವೆಲ್ಲೋ ಹೋಗಿ ಸೇರ್ತೀರಾ. ಯಾಕೆ ಅಂತಂದರೆ ನೀವು ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ಪ್ರೀತಿ ಮಾಡ್ಬೋದು, ನಿಮ್ಮನ್ನು ಯಾರು ಬೇಕಾದರೂ ಪ್ರೀತಿ ಮಾಡ್ಬೋದು, ಆದರೆ ನಿಜವಾದ ಪ್ರೀತಿ ಅನ್ನುವಂಥದ್ದು ಶುರು ಆಗುವಂಥದ್ದೇ, ನಿಜವಾದ ಪ್ರೀತಿ ಅನ್ನುವಂಥದ್ದು ಹುಟ್ಟುವಂಥದ್ದೇ, ನಿಸ್ವಾರ್ಥ ಪ್ರೀತಿ ಅನ್ನುವಂಥದ್ದು ಸ್ಟಾರ್ಟ್ ಆಗುವಂಥದ್ದೇ ತಾಯಿಯಿಂದ. ಸೊ ಅಂತಹ ತಾಯಿಯನ್ನು ಗೌರವಿಸಿ ಅವರನ್ನು ಪ್ರೀತಿ ಮಾಡುವಂಥದ್ದನ್ನು ದಿನನಿತ್ಯ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಅಟೆಂಪ್ಟ್ಗೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಫಸ್ಟ್, ದಯವಿಟ್ಟು ನಾನೊಂದು ಕೇಳ್ಕೊತೀನಿ, ನಮ್ಮ ಅವ್ವನ ಕರಿಬೋದ್ರಿ? ಅದೇ ಅದಕ್ಕೆ ಬರ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ನಾನು ಕರಿತೀನಿ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ನನ್ನ ಜೀವನದ ಒಂದು ಅಭಿಲಾಷೆ ಏನು ಅಂತಂದರೆ ನನ್ನ ತಾಯಿ ಮುಂದೆ ಹಾಡಬೇಕು, ತಾಯಿ ನೋಡಿ ಸಂತಸ ಪಟ್ಟರೆ ಸಾಕು ಅಂತ. ಸೊ ಆ ದಿನ ಇವತ್ತು ಬಂದಿದೆ, ಗ್ರ್ಯಾಂಡ್ ಫಿನಾಲೆಗೂ ಬಂದಿದ್ದೀರಾ, ನಿಮ್ಮ ತಾಯಿ ಮುಂದೆ ಹಾಡುವಂಥ ಅವಕಾಶನೂ ಪಡ್ಕೊಂಡಿದ್ದೀರಾ. ಸೊ ದಯವಿಟ್ಟು ನಿಮ್ಮ ತಾಯಿಯನ್ನು ನಾನು ವೇದಿಕೆಗೆ ಕರೀತಾ ಇದ್ದೀನಿ. ದಯವಿಟ್ಟು, ಏನವ್ರ ಹೆಸರು? ಬಸವ್ವ. ಇಂಥ ಮಗನ ಪಡೆದಿದ್ದೀರಾ, ಡೆಫಿನೆಟ್ಲಿ ನೀವು ತುಂಬ 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 ಹೆಮ್ಮೆ ಪಡಬೇಕು. ಯಾಕೆಂತಂದರೆ ನಿಮಗೋಸ್ಕರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವು ಅವರ ಹಾಡನ್ನು ಕೇಳಬೇಕು ಅನ್ನೋವಂಥದ್ದೇ ಅವರ ದೊಡ್ಡ ಆಸೆಯಾಗಿತ್ತು. ಅಂತಹ ಮಗನನ್ನು ಪಡೆದಿರುವಂಥದ್ದು ಪುಣ್ಯ. ನಿಮ್ಮ ಇಡೀ ಫ್ಯಾಮಿಲಿ ದಯವಿಟ್ಟು ಎಲ್ಲರೂ ಯಾರೆಲ್ಲ ಬಂದಿದ್ದೀರಾ ನಿಮ್ಮ ಜೊತೆ ಅವರೆಲ್ಲ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಇಲ್ಲಿ ಎಷ್ಟೋ ಜನ ಬಂದು ನಾವು ಗೆಲ್ಲಬೇಕು ಅನ್ನೋವಂಥ ಆಸೆಯಿಂದ ಬಂದಂಥವ್ರು ತುಂಬ ಜನ ಇದ್ದಾರೆ. ಆದರೆ
ತಾಯಿ ಮುಂದೆ ನಾನು ಹಾಡಬೇಕು, ನನ್ನ ಹಾಡನ್ನು ತಾಯಿ ಕೇಳಿ ಅವರು ಆನಂದ ಪಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡು ಬಂದಿರೋವಂತಹ ನಿಸ್ವಾರ್ಥವಾಗಿರುವಂಥ ಒಬ್ಬ ಗಾಯಕ ಅಂದರೆ ದ್ಯಾಟ್ ಈಸ್ ಪುಂಡಲೀಕ ಅವರು. ಸೊ ಅವ್ರಿಗೆ ಜೋರಾಗಿರುವಂಥ ಒಂದು ಚಪ್ಪಾಳೆಯನ್ನು ಕೊಡಬೇಕು. ಆ್ಯಂಡ್ ಧನ್ಯವಾದಗಳು. ನಿಮ್ಮ ಏನು ಆಸೆ ಇತ್ತು ಅದು ನೆರವೇರಿದೆ. ಆ್ಯಂಡ್ ತಾಯಿ ಇದ್ದಾರೆ, ಏನು ಹೇಳ್ತೀರಾ? ಏನಿಲ್ಲ ಸರ್, ಮುಂದೆ ಏನಾಗ್ತೀನೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಜೀವನಕ್ಕೆ ಇಷ್ಟು ಸಾಕು ಸರ್. ನನ್ನ ಒಂದು ಹಾಡಿನ ಮುಖಾಂತರ, ನನ್ನ ಒಂದು ಆ ದೇವ್ರು ಕೊಟ್ಟಿರೋ ಕಂಠದ ಮುಖಾಂತರ ನನ್ನ ತಂದೆ ತಾಯಿನ 4 ಜನರಿಗೆ ಕಾಣೋ ಹಾಗೆ ನಾನು ಮಾಡಿದೆ. ನಾನು ಇನ್ಮೇಲೆ ಇದ್ದರೂ ಅಷ್ಟೇ, ಸತ್ರು ಅಷ್ಟೇ ಸರ್. ಸಾಕು ನನ್ನ ಜೀವನ. ಫ್ಯಾಂಟಾಸ್ಟಿಕ್. ಖಂಡಿತ ನೋಡಿ, ನಾವು ತುಂಬ ಮಾತಾಡ್ತಾ ಇದ್ವಿ, ಬಿಕಾಸ್ ಇದು ಮಾತಾಡಬೇಕಾಗಿರುವಂಥ ವಿಷಯ. ಲೈಫಲ್ಲಿ ತಂದೆ ತಾಯಿ ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಂದಾಗಿ ಕಣ್ಣೀರಾಗ್ತಾರೆ. ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ, ಅವ್ರಿಗೂ ನೋವಾದಾಗ, ಯಾವಾಗ ಮಗನ ಜೊತೆ ನಿಂತುಕೊಂಡು ಮಗನ ಸಾಧನೆಯನ್ನು ನೋಡಿ ಕಣ್ಣೀರಾಗ್ತಾರೆ ನೋಡಿ, ಅಂತಹ ಮಗನನ್ನು ಪಡೆದಿರುವಂತಹ ನೀವೇ ಖಂಡಿತವಾಗ್ಲೂ ಅದೃಷ್ಟವಂತರು. ಆ್ಯಂಡ್ ಅವ್ರಿಗೆ ಅಂತಹ ಒಂದು ಅದೃಷ್ಟವನ್ನು ಕೊಟ್ಟಿರುವಂತಹ ನೀವು ನಿಜವಾದ ಸಾಧಕ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡೋದಕ್ಕಿಂತ ಏನು ಕಮೆಂಟ್ ಇದೆ ಅದನ್ನು ಕೇಳೋಣ. ಕಮೆಂಟ್ ಏನೇ ಇರಲಿ, ಬಟ್ ನೀವು ಮನ್ಸು ಗೆದ್ದಿದ್ದೀರಾ ಅನ್ನೋದಕ್ಕೆ ಬೇರೆ ಸಾಕ್ಷಿನೇ ಬೇಕಾಗಿಲ್ಲ. ಸೊ ಓವರ್ ಟು ಗುರು ಕಿರಣ್ ಸರ್ ಪ್ಲೀಸ್. ಪುಂಡ್ಲಿಕ ಸರ್ ನಮಸ್ಕಾರ. ಯಾವತ್ತು ತಾಯಿ ಸಾಂಗ್ ಇದೆಯಲ್ಲ, ಅದು ಯಾವತ್ತೂ ಪ್ರತಿಯೊಬ್ಬರಿಗೆ, ಮನುಷ್ಯರಿಗೆಲ್ಲ ಪ್ರಾಣಿಗಳಿಗೂ ಒಂಥರ ಎದೆ ತಟ್ಟುತ್ತೆ. ಈ ಸಾಂಗ್ ಅಷ್ಟೇ, ಫೀಲ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಾಂಗ್ ಬರೆದಿದ್ದು ಅಷ್ಟೇ. ನನಗೆ ಗೊತ್ತಿಲ್ಲ, ನನಗೆ ನಾನು ಮಾಡಿದ್ದು, ನಾನು 3-4 ತಾಯಿ ಸಾಂಗ್ ಮಾಡಿದೆ. ಒಂದು ಅಮ್ಮ ಐ ಲವ್ ಯು ಅಲ್ಲಿ ಒಂದು ಸಾಂಗ್, ಅಮ್ಮ ನನ್ನ ನಿನ್ ಜನ್ಮ. ಜೋಗಿಯಲ್ಲಿ ಒಂದು ಮಾಡಿದೆ, ಅಮ್ಮ ಅಮ್ಮ ಐ ಲವ್ ಯು ಮೌರ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಮಾಡಿದೆ. ಒಂದು ದರ್ಶನ್ ಅವರಿಗೆ ಧ್ರುವ ಚಿತ್ರದಲ್ಲಿ ಒಂದು ಬಿಟ್ ಮಾಡಿದೆ. ಬಟ್ ಆಲ್ ದ ಸಾಂಗ್ಸ್ ಆರ್ ಹ್ಯೂಜ್ ಹಿಟ್ಸ್. ಯಾಕೆಂದರೆ ಒಂದು ಕನೆಕ್ಟ್ ಸಿಗುತ್ತೆ. ಲವ್ ಅನ್ನೋದಿದೆ, ಅದು ಯೂನಿವರ್ಸಲ್. ಅದೇ ಥರ ಅದಕ್ಕಿಂತ ಸ್ಟ್ರಾಂಗ್ ಬಾಂಡು ಲವ್ ಆದರೆ ಹೆಂಡತಿ ಚೇಂಜ್ ಆಗ್ಬೋದು, ತಾಯಿ ಚೇಂಜ್ ಆಗೋಕ್ಕಾಗಲ್ಲ. ಸೊ ಒಂಥರ ಫೀಲ್ ಆ ಸಾಂಗಲ್ಲಿ. ಆಮೇಲೆ ಈ ಲಿರಿಕ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಟಚಿಂಗ್ ಆಗಿತ್ತು. ಎಲ್ಲದಕ್ಕಿಂತ ಜಾಸ್ತಿ ಇದ್ದಿದ್ದು ಇದು ನಿನ್ನ ಏನು ಒಂದು ಪ್ರತಿಯೊಬ್ಬರಿಗೆ ಪಿಚ್ ಅಂತ ಇರ್ತಾರಲ್ಲ, ಈಗ ಬೌಲರ್ಸು ಪಿಚ್ಚು ಸ್ಪಿನ್ನಿಗೆ ಸ್ವಿಂಗಿಗೆ ಅಂತ, ಇದು ಪಕ್ಕಾ ನೀನು ಪಿಚ್, ನೀನು ಬರೋ ಮೊದಲೇ ಗೊತ್ತು ಸಿಕ್ಸರ್ ಹೊಡಿತೀಯ ಅಂತ. ಸಿಕ್ಸರ್ ಹೊಡೆದಿದೀಯಾ? ಯಾಕಂದರೆ ಜನಪದ ಅನ್ನೋದು ಅದೊಂದು ಸ್ಟೈಲ್ ಇದೆ. ಇಟ್ಸ್ ನಾಟ್ ಟೋಟಲ್ ಮ್ಯೂಸಿಕಲ್. ಈಗ ಈ ಗಾಯನದಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಈಗ ಯಕ್ಷಗಾನ ಅದು ಗಾಯನ, ಅದೊಂದು ಪ್ಯಾಟರ್ನ್. ನಮ್ಮ ಕ್ಲಾಸಿಕಲ್ ಹಿಂದೂಸ್ತಾನಿ ಆಗಲಿ, ಕರ್ನಾಟಕ ಆಗಲಿ, ಪ್ರತಿಯೊಂದು ಒಂದೊಂದು ಬೇರೆ ಬೇರೆ ಜಾನರ್. ಎಲ್ಲವೂ ಸಂಗೀತನೇ, ಜಾನರ್ ಬೇರೆ. ನೀನು ಹಾಡಿದ ದಾಟಿ ಆ ಸ್ಟೈಲ್ ಇದೆಯಲ್ಲ, ಅದು ಪಕ್ಕ ಅಲ್ಲಿ ಹೋಗಿ ಕೂರುತ್ತೆ, ಜನಪದದಲ್ಲಿ ಕೂರುತ್ತೆ. ಸೊ ಇಟ್ ವಾಸ್ ಅ ಸ್ಟ್ರಾಂಗ್. ನಾನು ಫೋಕ್ ಸ್ಟೈಲ್ ಅಂತ ಹೇಳಬೇಕಾದ್ರೆ ಜನಪದ ಸ್ಟೈಲಲ್ಲಿ ಹಾಡಿದಾಗಲಿ, ಭಾಷೆ ಆಗಲಿ, ಎಕ್ಸ್ಪ್ರೆಷನ್ ಆಗಲಿ, ಆ ಇಮೋಷನ್ಸ್ ಈ ಸಾಂಗಲ್ಲಿ ಇತ್ತು. ಯಾವತ್ತು ಜನಪದಲ್ಲಿ ಇಮೋಷನ್ಸ್ ಕಮ್ಮಿ, ಬಟ್ ಈ ಸಾಂಗಲ್ಲಿ ಇಮೋಷನ್ಸ್ ಇತ್ತು. ಸೊ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನನ್ನ ಲೆಕ್ಕದಲ್ಲಿ ಈ ಸ್ಟೇಜಲ್ಲಿ ಇದು ನಿನ್ನ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ ಯು. ವಾವ್, ಅದಕ್ಕಿಂತ ದೊಡ್ಡ ಕಮೆಂಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸ್ಟೇಜಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನಿಮ್ಮ ತಾಯಿ ಮುಂದೆ ಕೊಟ್ಟಿದ್ದೀರಾ ಅಂದರೆ ಯು ಆರ್ ದ ವಿನರ್, ಆಯಿತಾ? ಆ್ಯಂಡ್ ಗುರುಕಿರಣ್ ಸರ್ ಒಂದು ಒಳ್ಳೆ ಮಾತಾಡಿದ್ರು. ಅದು ಅವ್ರಿಗೆ ಗೊತ್ತಿಲ್ಲದೆ ಬಂದಿರೋವಂಥ ಮಾತು. ಲವರ್ ಚೇಂಜ್ ಆಗ್ಬೋದು, ಹೆಂಡತಿ ಕೆಲವೊಂದು ಸಲ ಚೇಂಜ್ ಆಗ್ಬೋದು, ತಾಯಿ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯೂನಿವರ್ಸಲ್ ಟ್ರೂತ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವಿ ಮನೋಹರ್ ಸರ್ ಪ್ಲೀಸ್. ಇವಾಗ ಅಪ್ಪ ಅಮ್ಮನ ಎದುರು ಹಾಡುವ ಒಂದು ಪುಣ್ಯ ಭಾಗ್ಯ ಇದೆಲ್ಲ ಸಿಕ್ತಪ್ಪ ಪುಂಡ್ಲಿಕ. ಹಾಂ ಸರ್. ಹಾಗಾಗಿ ಅಳುವ ಪ್ರಮೇಯವೇ ಇಲ್ಲ. ಹಾಂ ಸರ್. ಇಲ್ಲ ಸರ್, ಅದೇನಿದೆ. ಆದರೆ ಹಾಂ ಸರ್, ನಾನು ಹಾಡು ಬರೆದಾಗ, ನನ್ನ ಹಾಡು ಹಿಟ್ಟಾದಾಗ ನಮ್ಮ ಅವನೂ ಇರಲಿಲ್ಲ, ಅಪ್ಪನೂ ಇಲ್ಲ. ಓ, 84ನೇ ಇಸ್ವಿಯಲ್ಲಿ ಅನುಭವಕ್ಕೆ ಹಾಡು ಬರೆದೆ. ಹಾಂ ಸರ್. 81ರಲ್ಲಿ ನಮ್ಮ ಅವ್ವ ಹೋಗ್ಬಿಟ್ರು. ಹಾಂ ಸರ್. ನನಗೆ ಪ್ರತಿಯೊಂದು ಯಾವುದೇ ಸನ್ಮಾನ ಆಗಲಿ, ರಾಜ್ಯ ಪ್ರಶಸ್ತಿ ಸಿಗುವಾಗ ಆದರೂ ವೇದಿಕೆ ಯಾವುದೇ ವೇದಿಕೆ ಹೋದರೂ ಕೂಡ ಇದನ್ನು ನೋಡೋಕ್ಕೆ ನಮ್ಮ ಅಮ್ಮ ಇಲ್ಲ, ನಮ್ಮ ಅಪ್ಪ ಇಲ್ಲ ಅಂತ ನನಗೆ ಅದು ಕರುಳು ಹಿಡಿದಾಗ ಆಗತ್ತೆ. ಈ ಹಾಡು ಕೇಳಿದಾಗ ನನಗೆ ಅದೇ ನೆನಪಾಯಿತು. ತುಂಬ ಒಳಗಡೆ ನೊಂದ್ಕೊಂಡೆ. ನಿನಗಿಂತ ಜೋರಾಗಿ ಹಾಡಬೇಕಾದ ನಾನು. ಆದರೆ ಚೆನ್ನಾಗಿ ಹಾಡಿದೆಪ್ಪ, ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಒಳ್ಳೆ ಹಾಡನ್ನು ಇವತ್ತು ಕೊಟ್ಟಿದ್ದೆ ಈ ಕಾರ್ಯಕ್ರಮದಲ್ಲಿ. ಅದಕ್ಕೆ ನಾನು
ನಮ್ಮ ಟಿ ವಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಪ್ರತಿ ಹಾಡಲ್ಲೂ ಕೂಡ ಒಳ್ಳೊಳ್ಳೆ ಹಾಡನ್ನು ಸಿಲೆಕ್ಟ್ ಮಾಡಿ ಒಂದು ಜನರ ಮುಂದೆ ನಮ್ಮ ಟಿ ವಿ ಈ ಒಂದು ಸೂಪರ್ ಸಿಂಗರಲ್ಲಿ ಕೊಡ್ತಾ ಇದೆ. ಅದರಲ್ಲಿ ಇದು ಒಂದು ರತ್ನ. ಇದು ತುಂಬ ಚೆನ್ನಾಗಿತ್ತು ಪುಂಡಲೀಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಲಕ್. ಮಣಿಕಾಂತ್ ಸರ್ ಪ್ಲೀಸ್ ನೀವು ಕೂಡ ಹೇಳಿ ಪ್ಲೀಸ್. ಪುಂಡಲಿಕ ಸರ್ ನಮಸ್ತೆ. ರಿಯಲಿ ಈ ಸಾಂಗ್ ನೀನು ಹಾಡಿದ್ದು ಅಷ್ಟೊಂದು ಭಾವಪೂರ್ಣವಾಗಿತ್ತು. ಅಮ್ಮ ಅನ್ನೋದು ಒಂದು ಅನ್ಕಂಡೀಷನಲ್ ಒಂದು ಲವ್ವಿನ ಮಹಾಸಾಗರ, ಪ್ರೀತಿಯ ಮಹಾಸಾಗರ ಅದು. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ಅಪ್ಪ ಅಮ್ಮ ಇರುವಷ್ಟುವರೆಗೆ ತುಂಬ ಸಂತೋಷದಿಂದ ಪ್ರೀತಿಯಿಂದ ನೋಡ್ಕೊಳ್ಳಿ. ಅದು ಕಪಟ ಪ್ರೀತಿ ಅಲ್ಲ. ಸೊ ಈಗ ಸ್ಟೇಜಲ್ಲಿ ಯಾರೆಲ್ಲ ಇದ್ದಾರೆ ಅಲ್ಲಿ? ಸರ್ ಇದು ಅಪ್ಪ, ಇದು ಅವ್ವ, ಇದು ಅಕ್ಕ, ಇದು ಅಕ್ಕನ ಮಗಳು ಸ್ವಪ್ನ ಅಂತೇಳಿ, ಇವ ಪಕ್ಕೀರ ಅಕ್ಕನ ಮಗ. ವೆರಿ ಗುಡ್ ಸರ್. ನೀವಿಬ್ಬರು ತಂದೆ ತಾಯಂದರು, ನೀವು ನಿಜವಾಗಲೂ ಪುಣ್ಯವಂತರು, ಧನ್ಯರು ನೀವು. ನಿಮ್ಮ ಮಗ ಯಾವತ್ತೂ ನಿಮ್ಮನ್ನು ಬಿಟ್ಟು ಹಾಕಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾನೆ, ಎಲ್ಲರಿಗೂ ಮಾದರಿ ಆಗೋ ಥರ ನೋಡ್ಕೋತಾನೆ ಅನ್ನೋ ನಂಬಿಕೆ ಇದೆ. ಗುರುಕಿರಣ್ ಸರ್ ನೀನು ಬಂದಾಗಲೇ ಹೇಳಿದ್ರು ಇವರು 6 ಹೊಡಿತಾನೆ ಇದೆ ಇದರಲ್ಲಿ ಅಂತ. ಯಾಕಂದರೆ ನಿನ್ನ ವರ್ತುಲ, ನಿನ್ನ ಒಂದು ಟೆರಿಟರಿಯಲ್ಲಿ ಹಾಡಿರುವಂಥ ಸಾಂಗ್ ವೆರಿ ಗುಡ್ ಆ್ಯಂಡ್ ಇಟ್ ವೆರಿ ಹಾರ್ಟ್ ಟಚಿಂಗ್. ಹಿಂಗೇನೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಮನೋಹರ್ ಸರ್ ಆಲ್ಸೋ ಟೋಲ್ಡ್, ನಮ್ಮ ಟಿ ವಿಗೆ ಈ ಥರ ಒಂದು ಇದು ಮಾಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗ ಇಷ್ಟೊಂದು ದೊಡ್ಡ ಸಾಧನೆ ನೋಡಿ. ಗುರುಕಿರಣ್ ಸರ್ 100ಕ್ಕಿಂತಲೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ, ಆ್ಯಂಡ್ ಈ ಕಡೆ 200ಕ್ಕಿಂತಲೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಮಣಿಕಾಂತ್ ಸರ್ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿರೋರು. ಆ್ಯಂಡ್ ರಾಜಗೋಪಾಲ್ ಸರ್ ದೊಡ್ಡ ಸಾಧಕರು. ಇವರ ಮುಂದೆ ಮಗನನ್ನು ಅವರೆಲ್ಲ ಹೊಗಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿಲ್ಲ. ಏನು ಹೇಳ್ತೀರಾ? ಇಲ್ಲ ಸರ್, ಕಷ್ಟ ಯಾಕೆ ಆಗ್ತೈತೆ ಅಂದ್ರೆ ಒಂದು ನನ್ನ ಮನೆ ಬೆಳಗ ನನ್ನ ಮಗ ಅದೇವು. ನನ್ನ ಮಗ ಈಗಿಷ್ಟು ಚನ್ನಮಾಟ 100 ರೂಪಾಯಿ 200 ರೂಪಾಯಿ ಕೂಲಿ ಕೆಲಸ ಮಾಡೋದು, 10-12 ಗಂಟೆ ಮಟ್ಟ ಮಾಯಿ ಕೆಡೋದು ಮನ್ಯಾಗ ಹಾಡ್ತಿದ್ದಾನೆ. ಅದಕ್ಕಾಗಿ ನೀ ಕೆಲ್ಸಕ್ಕೆ ಹೋಗಬೇಡಪ್ಪ, ನೀನು ಸಂಗೀತಕ್ಕೆ ನಾ ಭಾಳ ಇದನ್ನು ಮಾಡ್ತೀನಿ, ಅದನ್ನೆಲ್ಲ ದುಡಿದು ಬಿಟ್ಟು ಕೂಲಿ ಕೆಲಸ ಬಿಟ್ಟು ದೇವ್ರು ಹೆಂಗೆ ಸಾಗಿಸ್ತಾನೆ ನಮ್ಮದು, ನೀನು ಹಾಡಿನ ಸಾಧನೆನ ಮಾಡಪ್ಪ ಅಂತೇಳಿ ಹೇಳ್ತಾನೆ. ಎಲ್ಲ ಭಾರ ನನ್ನ ಮಗನ ಮೇಲೆ ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಆ್ಯಂಡ್ ನೀವು ಅಳಬೇಕಾಗಿಲ್ಲ, ನೀವು ಇನ್ನೂ ಖುಷಿ ಪಡಬೇಕು. ಯಾಕೆ ಅಂತಂದರೆ ನಿಜವಾದ ಲೈಫಲ್ಲಿ ಸಿಗೋವಂತಹ ಒಂದು ಸಂಪತ್ತು ಅಂತಂದರೆ ಅದು ದುಡ್ಡು, ಕಾರು ಅಥವಾ ನಮ್ಗೆ ಸಂತೋಷ ಇದೆ ಸರ್ ಅಲ್ವಾ? ಆನಂದ ಬಾಷ್ಪ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಲೈಫಲ್ಲಿ ಯಾವುದು ಕೂಡ ನಮಗೆ ನಮ್ಮ ಲೈಫ್ ನಾವು ಅಂದ್ಕೋತೀವಿ ಒಂದು ಒಳ್ಳೆ ಬೈಕ್ ತೊಗೊಂಡ್ರೆ ಕಂಪ್ಲೀಟ್ ಆಗುತ್ತೆ, ಒಂದು ಒಳ್ಳೆ ಕಾರ್ ತೊಗೊಂಡ್ರೆ ಕಂಪ್ಲೀಟ್ ಆಗುತ್ತೆ, ಒಂದು ಒಳ್ಳೆ ಮನೆ ತೊಗೊಂಡ್ರೆ ಕಂಪ್ಲೀಟ್ ಆಗುತ್ತೆ ಅಂತ. ಡೆಫಿನೆಟ್ಲಿ ಇಲ್ಲ. ನಿಮ್ಗೆ ಅದೆಲ್ಲ ಇದ್ದು ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಇಲ್ಲದೆ ಇದ್ದರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇತ್ತೀಚೆಗೆ ನನ್ನ ಒಂದು ಸಿನಿಮಾ ಬಂದಿತ್ತು ಗಮ್ಜಾಲ್ ಅಂತ. ಸೊ ಅದರಲ್ಲೂ ನಾವು ಹೇಳೋದಕ್ಕೆ ಹೊರಟಿರೋವಂಥ ವಿಚಾರನೇ ಅದು. ಲೈಫಲ್ಲಿ ನಮಗೆಲ್ಲ ಇದ್ದು ತಂದೆ ತಾಯಿ ನಮ್ಮ ಜೊತೆ ಇಲ್ಲದೆ ಇದ್ದರೆ ಅದೊಂದು ರೀತಿಯಲ್ಲಿ ಎಂಟಿನೆಸ್ ಲೈಫಲ್ಲಿ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ನೋಡಿ, ಯಾವತ್ತೂ ಕೂಡ ತಂದೆ ತಾಯಿಯ ಪ್ರೀತಿ, ತಂದೆ ತಾಯಿ ಇದ್ದವನಿಗೆ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಯಾರಿಗೆ ತಂದೆ ತಾಯಿ ಇಲ್ಲ ಅವನು ಸೂಪರಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ತಂದೆ ತಾಯಿ ಅಂದರೆ ಏನು ಅಂತ. ಸೊ ಒಂದು ರೀತಿಯಲ್ಲಿ ಈ ಎಪಿಸೋಡ್ ಏನಿದೆ ಇದು ತಂದೆ ತಾಯಿ ಅಂದರೆ ಏನು ಅಂತ ಒಂದು ಪಾಠ ಕಲಿಸ್ಕೊಟ್ಟಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಬ್ಬರು ಮಕ್ಕಳು ಅವ್ರಿಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಳ್ತಾ ಇದ್ದಾರೆ, ಏನು ವಿಚಾರ ಅಂತ. ಏನು ಹೆಸರು ನಿಂದು? ಸ್ವಪ್ನ. ಏನು ಸ್ವಪ್ನ ಇದೆ? ಸ್ವಪ್ನ ಅಂದರೆ ಕನಸು. ಏನಾಗಬೇಕು ಅಂತ ಫ್ಯೂಚರಲ್ಲಿ? ಮಾವಂತರ ಸಿಂಗರ್ ಆಗಬೇಕು ಅಂತನಾ? ಹೌದಾ? ಫೆಂಟಾಸ್ಟಿಕ್, ಆಲ್ ದಿ ಬೆಸ್ಟ್. ಏನು ನಿನ್ನ ಹೆಸರು? ಪಕ್ಕೀರಪ್ಪ. ಫೆಂಟಾಸ್ಟಿಕ್. ಆ್ಯಂಡ್ ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ನೀನು ಏನಾಗಬೇಕು ಅಂತ ಇದೆಯಾ? ನೋಡಿ, ನೀವು ಎಷ್ಟು ಜನರಿಗೆ ಒಂದು ಆದರ್ಶ ಪ್ರಿಯರಾಗಿದ್ದೀರಾ ನೀವು. ಎನಿವೇಸ್, ನಿಮ್ಮ ಮಾವ ಇಷ್ಟೊಂದೆಲ್ಲ ನೋಡಿ ಫುಲ್ ಫೇಮಸ್ ಇವಾಗ ಮಂಗಳೂರಲ್ಲಿ. ಎಷ್ಟು ಖುಷಿ ಆಗುತ್ತೆ? ಭಾಳ ಖುಷಿ ಆಗುತ್ತಾ? ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಕಿತ್ತೂರಿನ ಮುತ್ತು ನೀವು. ಡೆಫಿನೆಟ್ಲಿ ನಿಮ್ಮ ಊರಲ್ಲಿ ಯಾರೆಲ್ಲ ನೋಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಊರಿನ ಹುಡುಗ ರೀ ಅಂತ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ ಯು ಹೇಳಬೇಕಾಗಿರುವಂಥದ್ದು ನಮ್ಮ ಟಿ ವಿಗೆ. ಯಾಕೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹುಡುಕಿ ಹೆಕ್ಕಿ ಕಲಾವಿದರನ್ನು ಕರೆದುಕೊಂಡು ಬಂದಿದ್ದಕ್ಕೆ ಇವತ್ತು ನಿಜವಾಗ್ಲೂ ಸಾರ್ಥಕತೆ ಸಿಕ್ತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಇಡೀ ಈ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅದರಲ್ಲಿ ನಿಜವಾದ ಶ್ರೀಮಂತರು ಯಾರು ಅಂತ ಕೇಳಿದ್ರೆ ನೀವು. ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕುಟುಂಬ ಇದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಧನ್ಯವಾದ. ಓಕೆ ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬ್ಯೂಟಿಫುಲ್ ಹಾಡುಗಳು ಇನ್ನಷ್ಟು ಕಾಯ್ತಾ ಇದೆ, ಅದರ ಹಿಂದಿನ ಕತೆ ಕೂಡ ಕಾಯ್ತಾ ಇದ್ದಾರೆ. ನೀವೇನು ಮಾಡಬೇಕು, ಸಣ್ಣ ವಿರಾಮ ತಗೊಂಡು ಹಾಗೆ ಮತ್ತೆ ಬರಬೇಕು. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Mama
Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star Boiled Rice, ಭದ್ರಾವತಿ. ಸೂಪರ್ ಸಿಂಗರ್ ಈ ಒಂದು ರೌಂಡಲ್ಲಿ ಡೆಫಿನೆಟ್ಲಿ ಹಾಡುಗಳು ಮಾತ್ರ ಅಲ್ಲ, ಎಕ್ಸ್ಪೀರಿಯನ್ಸಸ್ ಮಾತ್ರ ಅಲ್ಲ, ಸಂಬಂಧಗಳನ್ನು ಬೆಸೆಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಫೋಕ್ ರೌಂಡ್ ನಡೀತಾ ಇದೆ ಆ್ಯಂಡ್ ಜೇಸನ್ ಅವರು ಒಂದು ಬ್ಯೂಟಿಫುಲ್ ಹಾಡನ್ನು ಹಾಡೋದಕ್ಕೆ ರೆಡಿ ಆಗಿದ್ದಾರೆ. Put your hands together and please welcome Jason. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ಮೆಂದಿತೋ, ಮಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸಂಪಿಗೆ ಹೂ ನಂಗೆ ತುಂಪಾದೋ ನಿನ ಪರುಸೆ, ಸಂಪಿಗೆ ಹೂ ನಂಗೆ ತುಂಪಾದೋ ನಿನ ಪರುಸೆ, ತುಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ತುಂಪಾದೋ ನಿನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ, ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ, ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.
ಓಕೆ ಜೇಸನ್ ಅವ್ರು ಬಂದರೆ ನಿಮ್ಮದೇ ಒಂದು ಪ್ಯಾಟರ್ನ್ ಬೇರೆನೆ. ನಿಮ್ದೊಂದು ಕೇಳಿದ್ರೆ ಕೇಳ್ತಾನೇ ಇರಬೇಕು ಅಂತ, ಕಣ್ಣೆಲ್ಲ ಮುಚ್ಚಿ ಕೇಳ್ತಾ ಇರ್ತೀವಿ, ಟಕ್ಕಂತ ಮುಗೀತಾ ಅಂತ ಫೀಲ್ ಆಗುತ್ತೆ. ಬಟ್ ಹೇಳಿ ನಿಮ್ದು ಇವಾಗ ನಿಮಗೆ ಹೆಂಗೆ ಫೀಲು? ಸಿಕ್ಸರಾ, ಬೌಂಡ್ರಿನಾ, ಫೋರಾ, ಹೇಗೆ? ಗೊತ್ತಿಲ್ಲ, ನೋಡಬೇಕು. ನೀವು ಸಿಕ್ಸರೇ ಹೇಳಬೇಕು. ಆವಾಗ ಅವ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಅವರು ಸಿಕ್ಸರೇ ಅಂತಾರೆ. ಹಂಗೆ ಹೇಳಲ್ಲ, ಯಾಕಂದರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. ಏನಾಯ್ತು, ರೆಡಿನಾ? ಯಾ. ಓಕೆ, ಮೊದಲನೇದಾಗಿ ಗುರುಕಿರಣ್ ಸರ್ ಹೇಗಾಯಿತು? ನೀವು ಸಿಕ್ಸರ್ ಅಂತ ನನ್ನನ್ನು ಸಿಕ್ಸ್ ಹಾಕೋದು ಬೇಡ. ಓಕೆ ಜೇಸನ್, ಇಟ್ಸ್ ಗುಡ್. Thank you, ಐ ಕ್ಯಾನ್ ಸೇ ದಿಸ್ ಪಕ್ಕಾ ಸಿಟ್ಸ್ ಇನ್ ಫಿಲ್ಮಿ ಫೋಕ್ ಕ್ಲಾಸ್. ಯಾಕೆಂದರೆ ಯು ಗಾಟ್ ಅ ಲವ್ಲಿ ವಾಯ್ಸ್. ಯಾವತ್ತೂ ಹೇಳ್ತೀನಿ, ಅದು ಏನು ಕೇಳೋದು ಚೆನ್ನಾಗಿರುತ್ತೆ. ಇವ್ರು ಹೇಳ್ದಂಗೆ ಕೇಳ್ತಾ ಇರೋಣ ಅನ್ಸುತ್ತೆ. ಸಿಂಗಿಂಗ್ ಪಕ್ಕಾ ಅಂದರೆ ಶ್ರುತಿಬದ್ಧವಾಗಿತ್ತು, ಪಕ್ಕಾ ಇತ್ತು. ಪಿಚಿಂಗ್ ವಾಸ್ ಎಕ್ಸಲೆಂಟ್. ಐ ಥಿಂಕ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಈ ಸಾಂಗಲ್ಲಿ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕದ್ರಿ ಮಣಿಕಾಂತ್ ಸರ್. Yes, Jason. ಹಲೋ ಸರ್. So, your voice is very nice, very melodious. What I can say, I was telling Guru sir, soft rock iddange idu soft folk anta. So you've covered it well. Andre yeah, the genre, you know, the throw what you need to do for a folk crowd was missing. But other than that, as he said, it was a proper filmy folk. So in your territory or in your boundaries, whatever the maximum limitations what you had, you presented it very well. Good luck to you. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೋಡಿ, ಯಾವಾಗ ನೀವು ಹಾಡಿದ್ರು ಒಂದು ಕಮೆಂಟ್ ಅಂತೂ ಇದ್ದೇ ಇರುತ್ತೆ, ಯು ಹ್ಯಾವ್ ಗಟ್ ಅ ವಂಡರ್ಫುಲ್ ವಾಯ್ಸ್ ಅಂತ. ಸೊ ಜಡ್ಜಸ್ ಬಿಟ್ಟು ಬೇರೆ ಯಾರಾದರೂ ಹೇಳಿದಾರಾ ನಿಮಗೆ ಪರ್ಸ್ನಲಿ? ತುಂಬ ಜನ ಹೇಳಿದ್ದಾರೆ. ತುಂಬ ಜನ, ಎಲ್ಲ ಹುಡುಗಿರು ಹೇಳ್ತಾರಪ್ಪ. ಯಾಕೆ ಹೇಳೋದು ನಿನಗೇನಕ್ಕೆ? ಅದೇ ಮ್ಯಾಟ್ರಿಗೆ ನಾನು ಇಂಡೈರೆಕ್ಟ್ ಆಗಿ ಬರ್ತಾ ಇದ್ದೆ, ಅವ್ರು ಡೈರೆಕ್ಟ್ ಆಗಿ ಬಂದರು. ಅಲ್ಲ, ಸ್ಪೆಷಲ್ ಆಗಿ ಯಾರಾದರೂ ಹೇಳಿದಾರಾ? ಅಲ್ಲ, ಅದು ಹೇಳಬೇಕು ಅಂತಲೇ ಸಾಂಗ್ ಹಾಡಿದಾರೆ ಯಾರು ಮುಂದೇನಾದರೂ? ಇಲ್ಲ, ಹಾಗೇನಿಲ್ಲ. ಬೇಕಂದ್ರೆ ನೋಡಿದ ತಕ್ಷಣ ಹಾಡಕ್ಕೆ ಶುರು ಮಾಡ್ತಾನೆ, ಆಮೇಲೆ ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಇಲ್ಲ ಸರ್. ಹಾಂ, ಅಲ್ಲ, ಕೇಳ್ತಾ ಇದ್ದಾರೇನೋ, ಅರ್ಥ ಆಗಲಿಲ್ಲ ಸರ್. ಇಲ್ಲ, ಬೇಕಂದ್ರೆ ಹುಡುಗಿರ ಮುಂದೆ ಆಡಕ್ಕೆ ಶುರು ಮಾಡ್ತೀಯಾ, ಆಮೇಲೆ ಅವ್ರ ವಾಯ್ಸ್ ಚೆನ್ನಾಗಿದೆ ಅಂತಾರೆ. ಇಲ್ಲ, ಆಮೇಲೆ ನೀವೇ ಚೆನ್ನಾಗಿದ್ದಾರೆ ಅಂತಾರೆ. ಇಲ್ವಾ? ಇಲ್ಲ. ಕಾಲೇಜ್ ಕಾಂಪಿಟೇಷನ್ ಹಾಡಲ್ವಾ? ಸ್ವಲ್ಪ ಕಮ್ಮಿ. ಅಲ್ಲ, ಹಾಡ್ತೀಯಾ ಇಲ್ವಾ ಅಷ್ಟೇ? ಹಾಡ್ತೇನೆ. ಓಕೆ, ಒಂದು ಕಾಲೇಜಲ್ಲಿ ಹುಡುಗಿರಿಲ್ವಾ? ಇಲ್ಲ, ಅವ್ರಿಗೆ ಗೊತ್ತು ಹೆಂಗೆ. ಎಲ್ಲ ಇಲ್ಲ ಹೇಳಿದ್ರೆ ಅಮ್ಮ ಬೈತಾರೆ. ಆಮೇಲೆ ಎಲ್ಲ ಮುಗಿದ ನಂತರ ಬಂದು ನಿಂತ ಮಾತಾಡಲ್ವಾ? ಇಲ್ಲ. ಹಾಂ, ಸ್ವಲ್ಪ ಕಮ್ಮಿ. ಅಲ್ಲ, ನಾನು ಇದೆಯಾ ಇಲ್ವಾ ಕೇಳೋದು. ನಾನು ಸ್ವಲ್ಪ ಕಮ್ಮಿ, ಸ್ವಲ್ಪ ಜಾಸ್ತಿ. ಎಸ್. ಬಟ್ ಏನು ಹೇಳ್ತೀನಿ ಅಂದರೆ, ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ದಿದ್ರೆ ಹೌದು, ಎಲ್ಲ ಸ್ವಲ್ಪ ಕಮ್ಮಿ ಕಾಣ್ತಾ ಇರುತ್ತೆ. ಸೊ ನಿನಗೆ ಇನ್ನೂ ಜಾಸ್ತಿ ಬೇಕಿತ್ತು ಅಂತಾನೆ? ಇಲ್ಲ ಸರ್, ಹಾಗೇನಿಲ್ಲ. ನಾನು ಟೋಟಲ್ ಕನ್ಫ್ಯೂಸ್ ಆಗ್ಬಿಟ್ರಿ. ಇದು ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾರಾ, ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ, ಗುರುಕಿರಣ್ ಸರ್ದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂದರೆ ಅದು ಖುಷಿ ಆಗೋದು ನಮ್ಗೆ. ಹಂಗೇನೆ ನಾವೇನಾದರೂ ಲವ್ ಮ್ಯಾಟ್ರು ಅಥವಾ ಹೆಂಡತಿ ಮ್ಯಾಟ್ರ್ ಎಲ್ಲ ತೆಗೆದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಹೇಳ್ಬಿಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ and wish you all the best. Thank you. Sun Premium Refined Sunflower Oil Super Singer powered by Santosh 2-star boiled rice Bhadravati. So ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಟಾಟಾ, ಬಾಯ್ ಬಾಯ್ and thank you so much. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-star boiled rice Bhadravati. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.